ಸ್ವಾರ್ಥತೆಯಿಂದ ಪ್ರಸ್ತುತ ನೆಲ ಜಲ ವ್ಯರ್ಥವಾಗಿ ಮನುಷ್ಯ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತಿದ್ದಾನೆ. ಈ ನಿಟ್ಟಿನಲ್ಲಿ ಸ್ವಾರ್ಥ ಬಿಟ್ಟು ಸಮಾಜದ ನೆಲ ಜಲದ ಬಗ್ಗೆ ಚಿಂತನೆ ನಡೆಸಬೇಕಾದ ಅಗತ್ಯವಿದೆ ಎಂದು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಸುಂದರಗೌಡ ಹೇಳಿದರು. ಅವರು ನೆಲ್ಲಿಕಟ್ಟೆ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಡಿಯೂರು ಗುರುದೇವ ಸೇವಾ ಬಳಗ, ಒಡಿಯೂರು ವಜ್ರಮಾತಾ ಮಹಿಳಾ ವಿಕಾಸ ಕೇಂದ್ರದ ವತಿಯಿಂದ ಒಡಿಯೂರು ಗ್ರಾಮ ವಿಕಾಸ ಯೋಜನೆ ಸಹಕಾರದೊಂದಿಗೆ ಒಡಿಯೂರು ಗುರುದೇವಾನಂದ ಸ್ವಾಮೀಜಿಯವರ ಜನ್ಮದಿನೋತ್ಸವದ ಅಂಗವಾಗಿ ಗ್ರಾಮೋತ್ಸವ ಹಾಗೂ ವನಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ನಾವು ಸಾಕಷ್ಟು ಅರಿವುಗಳು ಇದ್ರೂ ಕೂಡ ಇವತ್ತು ಜಲವನ್ನು ನಾವು ವ್ಯರ್ಥವಾಗಿ ಬಳಸುವುದನ್ನು ನಾವು ನೋಡ್ತಾ ಇದ್ದೇವೆ. ನೆಲವನ್ನು ಕೂಡ ನಾವು ಬಹಳಷ್ಟು ದುರುಪಯೋಗಪಡಿಸಿಕೊಂಡು ನಾವು ಪ್ರಕೃತಿಯ ವಿನಾಶಕ್ಕೆ ದಾರಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಇದನ್ನೆಲ್ಲ ತಪ್ಪಿಸಬೇಕು. ಇದೆಲ್ಲ ತಪ್ಪಿದಾಗ ಪರಿಸರ ಮಾಲಿನ್ಯ ಉಂಟಾಗುವುದು ತಪ್ಪಿ ಹೋಗ್ತದೆ, ಪ್ರಕೃತಿ ಉಳಿಯುತ್ತದೆ, ಜೀವಿಗಳು ಉಳಿಯುತ್ತವೆ. ಈ ಜೀವಿಗಳು ಮಾನವ ಜೀವಿಗಳು ಉಳಿದಾಗ ದೇಶವು ಉಳಿಯುತ್ತದೆ. ಇಲ್ಲದ್ರೆ ಇದು ಸಾಧ್ಯವಿಲ್ಲ. ಏನೇ ಇರಲಿ, ನಾವು ನಮ್ಮಲ್ಲಿ ಮನಸ್ಸಿನಲ್ಲಿ ಸ್ವಚ್ಛತೆ ಇರುವಾಗ ನಮ್ಮ ಪರಿಸರ ಕೂಡ ಸ್ವಚ್ಛತೆಯಿಂದ ಕೂಡಿರ್ತದೆ. ಆಗ ನಾವು ಚಿಂತನೆಯನ್ನು ಮಾಡ್ತೇವೆ, ಒಳ್ಳೆಯದಾಗಬೇಕು, ಬೆಳಗಬೇಕು ಅಂತ ಹೇಳುವಂಥದ್ದು. ಒಡಿಯೂರು ಗುರುದೇವ ಸೇವಾ ಬಳಗದ ಗೌರವಾಧ್ಯಕ್ಷ ದೇವಪ್ಪ ನೋಂಡ ಹೂವಿನ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಮುಖ್ಯ ಅತಿಥಿಗಳಾಗಿ ಶಿಕ್ಷಣ ಸಂಪನ್ಮೂಲ ಕೇಂದ್ರದ ಕಾರ್ಯದರ್ಶಿ ಅಬೂಬಕರ್ ಅರ್ಲಪತವು, ಸ್ಥಳೀಯರಾದ ಗಣೇಶ್, ಗುರುದೇವ ಸೇವಾ ಬಳಗದ ಅಧ್ಯಕ್ಷ ನಿತ್ಯಾನಂದ ಶೆಟ್ಟಿ, ಮುಖ್ಯ ಶಿಕ್ಷಕಿ ಧನಲಕ್ಷ್ಮಿ ಪಾಲ್ಗೊಂಡು ಶುಭ ಹಾರೈಸಿದ್ರು. ವಜ್ರಮಾತಾ ಮಹಿಳಾ ವಿಕಾಸ ಕೇಂದ್ರದ ಅಧ್ಯಕ್ಷೆ ನಯನಾ ರೈ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಶಿಕ್ಷಕಿ ಮೀನಾಕ್ಷಿ, ವಜ್ರಮಾತಾ ಮಹಿಳಾ ವಿಕಾಸ ಕೇಂದ್ರದ ಉಪಾಧ್ಯಕ್ಷೆ ನ್ಯಾಯವಾದಿ ಹರಣಾಕ್ಷಿ ಜಿ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.